ಪೆರಡೂರು ಶ್ರೀ ಅನಂತ ಪದ್ಮನಾಭ ದೇವರ ವಾರ್ಷಿಕ ಮಹೋತ್ಸವ ಸಕಲ ವೈಭವ ಸಂಭ್ರಮಗಳಿಂದ ಜರುಗಿತು. ಸಾವಿರಾರು ಭಕ್ತರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಮಾರ್ಚ್ 10ರಂದು ಮುಹೂರ್ತ ಬಲಿ ಆರಂಭಗೊಂಡು ಮಾರ್ಚ್ 13ರಂದು ಬೆಳಗ್ಗೆ ಧ್ವಜಾರೋಹಣ ನಡೆದು 5 ದಿನಗಳ ಉತ್ಸವಕ್ಕೆ ಚಾಲನೆ ದೊರಕಿತ್ತು. ಮಾರ್ಚ್ 14ರಂದು ಸಂಕ್ರಮಣ, ಮಾರ್ಚ್ 15ರಂದು ಪಲ್ಲಕ್ಕಿ ಉತ್ಸವ ನಡೆಯಿತು. ಮಾರ್ಚ್ 16ರಂದು ರಥಾರೋಹಣ ನಡೆದು ಸಂಜೆ ರಥಬೀದಿ ಹಾಗೂ ರಾಜಬೀದಿಯಲ್ಲಿ ರಥವನ್ನ ಎಳೆಯುವ ದೃಶ್ಯ ಮನಮೋಹಕವಾಗಿತ್ತು. ಶ್ರೀ ಕ್ಷೇತ್ರ ಪೆರಡೂರು ಶ್ರೀ ಲಕ್ಷ್ಮೀ ಅನಂತ ಪದ್ಮನಾಭ ಸ್ವಾಮಿಯ ವಾರ್ಷಿಕ ಭೌತಿಕೋತ್ಸವವು ಮಾಮೂಲಿಯಂತೆ ಈ ಸಲವೂ ನಡೀತಾ ಇದೆ. ಈ ಶುಭ ಸಂದರ್ಭದಲ್ಲಿ ಸಮಸ್ತ ಪೆರಡೂರಿನ ಜನತೆಗೆ ಶ್ರೀ ಕ್ಷೇತ್ರ ಸ್ವಾಮಿ ಆಯುರಾರೋಗ್ಯವನ್ನು ಕೊಟ್ಟು ಸಂರಕ್ಷಿಸಲಿ ಅಂತ ನಾನು ಕ್ಷೇತ್ರದ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕೊಳ್ತಾ ಇದ್ದೇನೆ. 13/3/2022 ಸ್ವಾಮಿಯ ಧ್ವಜಾರೋಹಣದಿಂದ ಪ್ರಾರಂಭಗೊಂಡು ನಾಡ್ದು 19 ತಾರೀಕಿನವರೆಗೆ ಪ್ರತಿದಿನವೂ ಮಾಮೂಲಿಯಾಗಿ ಎಲ್ಲ ದೇವರ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ಪ್ರತಿಭೆಗಳಿಂದ ಯಕ್ಷಗಾನ, ಹಾಡುಗಾರಿಕೆ, ತುಳು ನಾಟಕಗಳು ಹಾಗೂ ಪೆರಡೂರು ಮೇಳದವರಿಂದ ಯಕ್ಷಗಾನ ಪ್ರದರ್ಶನಗೊಂಡಿತ್ತು. ಮಾರ್ಚ್ 17ರಂದು ಬೆಳಿಗ್ಗೆ ವಿವಿಧ ಸೇವೆಗಳು ಹಾಗೂ ವಿಶೇಷವಾಗಿ ಹರಕೆಯ ತುಲಾಭಾರ ಸೇವೆಗಳು ಜರುಗಿದವು. ಅನಂತ ನೋಂಪಿನ ದಿವಸ, ಅನಂತ ವ್ರತ ದಿವಸವೂ ಕೂಡ ವಿಶೇಷವಾಗಿ ಅನಂತ ಪದ್ಮನಾಭ ಅನುಗ್ರಹಕ್ಕೋಸ್ಕರ ಎಲ್ಲರೂ ಬಂದು ದರ್ಶನವನ್ನು ಪಡೆಯುತ್ತಾರೆ. ಮಕರ ಸಂಕ್ರಮಣ, ಈಗ ಪ್ರತಿಯೊಂದು ಸಂಕ್ರಮಣದಲ್ಲಿಯೂ ಕೂಡ ಭಕ್ತಾದಿಗಳು ಬಂದು ದೇವರ ಸೇವೆಯನ್ನು ಮಾಡುತ್ತಾರೆ. ಈ ಕಾಲದಲ್ಲಿ, ಈ ಕೊರೋನಾ ಕಾಲದಲ್ಲಿ ಅನಂತ ಪದ್ಮನಾಭನ ಮಹಿಮೆ ಏನು ಅಂತ ಹೇಳಿದ್ರೆ 2 ವರ್ಷ ಸಂದರ್ಭದಲ್ಲಿಯೂ ಕೂಡ ದೇವರು ತನ್ನ ಉತ್ಸವವನ್ನು ಚೆನ್ನಾಗಿ ನಡೆಸಿಕೊಂಡಿದ್ದಾನೆ. ಅವನು ಉತ್ಸವಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಭಕ್ತರು ಬಂದು ಭಕ್ತರ ದರ್ಶನವನ್ನು ಪಡೆದುಕೊಂಡು 2 ರಥದಲ್ಲಿ ಇರತಕ್ಕಂಥ ದೇವರ ದರ್ಶನವನ್ನು ಮಾಡಿಕೊಂಡು ನಾಳೆ ದೇವರ ಅವಿಭೃತಾದಿಗಳನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಕೂಡ ಅನ್ನಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಇದರಿಂದ ಅನೇಕ ಜನರಿಗೆ, ಭಕ್ತರಿಗೆ ಆ ಕದಳಿ ಪ್ರಿಯನ ಆ ಅನುಗ್ರಹ ಆಗಿದೆ. ಅನೇಕ ಜನರು ಮಕ್ಕಳ ಸಂತಾನ ಭಾಗ್ಯ ಇಲ್ಲದಿದ್ದವರು, ಹಾಗೆ ಮದುವೆ ಆಗದಿದ್ದವರು ಇಲ್ಲಿ ಬಂದು 1000 ಬಾಳೆಹಣ್ಣು ಹರಕೆಯನ್ನು ಹೊತ್ತುಕೊಂಡಾಗ ಅದರಿಂದ ಅವರ ಇಷ್ಟಾರ್ಥ ಪೂರ್ತಿಯಾಗಿದೆ. ಅದರಿಂದ ದೇವರು ಇಲ್ಲಿ ಬಂದಿರತಕ್ಕ ಈ ಕಾಲದಲ್ಲಿರತಕ್ಕಂತಹ ನಮ್ಮ ವಿಷಮ ಪರಿಸ್ಥಿತಿ ಇದೆ, ಒಂದು ರೋಗದ ಬಾಧೆ, ಹಾಗೆ ಶತ್ರುಗಳ ಬಾಧೆ, ಇದೆಲ್ಲವೂ ಕೂಡ ಪರಿಹಾರ ಆಗಿ ಭಗವಂತ ವಿಶೇಷವಾಗಿ ನೆಲೆ ನಿಂತು ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿವಿಧ ಹೋಮ, ಪೂಜೆ, ಅಷ್ಟಾವಧಾನ ಸೇವೆಗಳು, ಕಟ್ಟೆ ಪೂಜೆ, ರಂಗಪೂಜೆ, ಕೆರೆದೀಪ, ಓಲಕ ಮಂಟಪದಲ್ಲಿ ವಿವಿಧ ಸೇವೆಗಳು ಜರುಗಿದವು. ರಥೋತ್ಸವದಂದು ಸುಭಾಷ್ ಚಂದ್ರ ಹೆಗಡೆ ಮತ್ತು ಮನೆಯವರಿಂದ ಬಂದ ಭಕ್ತರಿಗೆ ಅನ್ನದಾನ ಸಂತರ್ಪಣೆ ನೆರವೇರಿತು. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಕೊರಂಗರಪಾಡಿ ರಾಘವೇಂದ್ರ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಹಾಗೂ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಹೇಶ್ ಕುಮಾರ್ ಶೆಟ್ಟಿ ಹಾಗೂ ಸಮಿತಿಯ ಎಲ್ಲ ಸದಸ್ಯರು ಹಾಗೂ ಕಾರ್ಯನಿರ್ವಹಣಾಧಿಕಾರಿ ರಾಜಗೋಪಾಲ್ ಉಪಾಧ್ಯಾಯ, ಅರ್ಚಕ ರಾಘವೇಂದ್ರ ಅಡಿಗ ಅವರ ಮೇಲ್ವಿಚಾರಕಿಯಲ್ಲಿ ದೇವರ ಅನುಗ್ರಹದಿಂದ ಯಶಸ್ವಿಯಾಗಿ ನಡೆಯಿತು. ಜಯಂತಾಯ್ತಾಳ್, ವಿ4 ನ್ಯೂಸ್, ಉಡುಪಿ.